ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾರೆ. ನಾವೀಗ ಸಾಲದ ಬಗ್ಗೆ ಸ್ವಲ್ಪ ಗೊಂದಲಗಳಾಗಿದೆ. ಇಡೀ ನಮ್ಮ ರೈತ ಸಂಘದ ಸಭೆಯಲ್ಲಿ ಈ ಬ್ಯಾಂಕಿನ ಅದು ಜಿಲ್ಲಾ ನಮ್ಮ ಸೊಸೈಟಿ ಬ್ಯಾಂಕಿನ ಅವರಿಗೆ ಸಹ ಡೈರೆಕ್ಷನ್ಗಳು ಕೇಂದ್ರ ಸಹಕಾರಿ ಬ್ಯಾಂಕಿಂದ ರಾಜ್ಯದಿಂದ ಅಪ್ಯಾಕ್ಸಿಂದ ಡೈರೆಕ್ಷನ್ ಹೇಗೆ ಬಂದಿದೆ ಗೊತ್ತಿಲ್ಲ. ಅವರ ಹತ್ರ ಮಾತಾಡುವಾಗ ದೊಡ್ಡ ಅವರಿಗೆ ಮಾಹಿತಿಗಳು ಇಲ್ಲದೆ ಇಷ್ಟರವರೆಗೆ ಸಾಧಾರಣ ಸರಕಾರದ ಕೃಷಿ ಸಾಲಕ್ಕೆ 0% ಮತ್ತು 3% ಅದಕ್ಕೆ ಸರ್ಕಾರದಿಂದ ಕೊಡುವಂಥ ಸವಲತ್ತು. ನಾವು ಹೇಳುವಂಥದ್ದು ಸರ್ಕಾರದಿಂದ ಕೊಡುವ ಸವಲತ್ತನ್ನು ಈ NCS ಅಂತ 3 ವರ್ಷಕ್ಕೊಮ್ಮೆ ಸೊಸೈಟಿಗಳು ಅದಕ್ಕೆ RTC ಕೊಡಬೇಕು. ಅದಕ್ಕೆ ಬೇಕಾದ ದಾಖಲೆಗಳು ಯಾವುದಂದರೆ ಎಲ್ಲ ನಮ್ಮ ಫ್ಯಾಮಿಲಿಯವ್ರದ್ದು ಎಲ್ಲ ಇದ್ದು ಫ್ಯಾಮಿಲಿ ಅದೊಂದು ಇದು ಮಾಡಿ ಕೊಡಬೇಕು, ಅವರಿಗೆ ಡಾಕ್ಯುಮೆಂಟ್ರಿ ಮಾಡಿ ಅದು ಕೊಟ್ಟು ಅವರು DCCಗೆ ಕಳಿಸಿ ಅಲ್ಲಿಂದ ಅಪ್ರೂವಲ್ ತಗೊಳ್ಳುವಾಗ ಒಂದು ಸಿಸ್ಟಮ್ ಮಾಡಿದ್ದಾರೆ. ಸರಿಯಪ್ಪ, ನಾವು ಹೇಳುವಂಥದ್ದು 0% ಮತ್ತು 3% ಸಾಲವನ್ನು ಇದನ್ನು ಸೊಸೈಟಿಗಳಲ್ಲಿ ಮಾತ್ರ ಕೊಡುವಂಥದ್ದು. 0% ಸೊಸೈಟಿಗಳಲ್ಲಿ ಮಾತ್ರ ಕೊಡುವಂಥದ್ದು. 3% LD ಬ್ಯಾಂಕಲ್ಲಿ ಎಲ್ಲಿಯೋ ಕೊಡ್ತಾರ ಅಂತ ಕಾಣಬೇಕದು. 0% ಕೊಡುವಂಥದ್ದು ಸೊಸೈಟಿಗಳಲ್ಲಿ ಮಾತ್ರ. ಆ ಕಾರಣದಿಂದ ನಾವು ಹೇಳುವಂಥದ್ದು ಕೃಷಿಕರಿಗೆ, ನಮ್ಮ ಅಡಿಕೆ ಬೆಳೆಗಾರರಿಗೆ, ಕೃಷಿ ಕೆಲಸ ಮಾಡುವಂಥದ್ದು ನಮ್ಮ ಇದಕ್ಕೆ 0% ಮತ್ತು 3% ಎಲ್ಲಿ ಸಹ ಕ್ಯಾನ್ಸಲ್ ಮಾಡಬೇಡಿ, ಪ್ರತಿಯೊಬ್ಬರಿಗೂ ಕೊಡಿ ಅಂತ ಹೇಳುವಂಥದ್ದು. ನಾವು ಮೊದಲನೇದಾಗಿ ನೋಡಿ 3% ಹಾಗೂ 0% ಕೃಷಿ ಸಾಲ ಸೌಲಭ್ಯವನ್ನು ನೀಡುವ ಸಂದರ್ಭದಲ್ಲಿ ಅವರು ಇತರ ಬ್ಯಾಂಕ್ಗಳಲ್ಲಿ ಜಾಸ್ತಿ ಬಡ್ಡಿಯ ಕೃಷಿ ಅಭಿವೃದ್ಧಿ ಸಾಲ ಇದ್ದರೂ ಸಹ ಬೇರೆ ಬ್ಯಾಂಕಲ್ಲಿ ಇವರು ಅಭಿವೃದ್ಧಿ ಮಾಡಲಿಕ್ಕೆ ಸ್ವಲ್ಪ, ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಕೆಲವು ಒಂದು 12%, 13% ಕೆಲವು ತೆಗಿತಾರೆ ಅದನ್ನು. ಅಂದರೆ ಸೊಸೈಟಿಗಳಲ್ಲಿ ಜಾಸ್ತಿ ಕೊಡೋದಿಲ್ಲ, ಅದಕ್ಕೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ತೆಗಿತಾರೆ. ಕೆಲವರದ್ದು ಅವರ ಇದರಲ್ಲಿ ಅವರ ತಂದೆಯವರು ಬಾಕಿ ಇದ್ದರೆ ಫ್ಯಾಮಿಲಿಗೆ ಸಿಗೋದಿಲ್ಲ, ಆ 0% ಸಿಗೋದಿಲ್ಲ ಅಂತ ಇವರ ಒಪಿನಿಯನ್. ಆ್ಯಕ್ಚುಲಿ ನಾವು ಹೇಳುವಂಥದ್ದು 0% ಒಂದು ಫ್ಯಾಮಿಲಿಗೆ ಕೊಡಲೇಬೇಕು, 0 ಮತ್ತು 3%. ಅದನ್ನು ಇವ ರೈತರು ಎಲ್ಲಿ ಹೋಗಿ ಕೋಪರೇಟಿವ್ ಇದರಲ್ಲಿ ಕೇಳಿದರೆ ಇದನ್ನು ಕೊಡಲೇಬೇಕು ಅಂತ ಹೇಳುವಂಥದ್ದು. ಬದುಕಲಿಕ್ಕೆ ಇಲ್ಲದಿದ್ದರೆ ಅವ್ಯವಸ್ಥೆ ಆಗ್ತದೆ. ಇವರಿಗೆ ನೋಡಿ, ಮದುವೆ ಮಾಡಬೇಕು, ಮಕ್ಕಳಿಗೆ ಮನೆ ಕಟ್ಟಬೇಕು, ಈ ವ್ಯವಸ್ಥೆಗಳಿಗೆ ಈಗ ಎಲ್ಲ ವ್ಯವಸ್ಥೆಗಳಲ್ಲಿ ರೇಟ್ಗಳು ಜಾಸ್ತಿಯಾಗಿದೆ. ಇಷ್ಟೆಲ್ಲ ಇರುವಾಗ ನಾವು ಅವನಿಗೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಅವ್ಯವಸ್ಥೆ ಆಗೋದಾದರೆ ನಾವು ಸರ್ಕಾರಕ್ಕೆ, ಆ್ಯಕ್ಚುಲಿ ನಾವು ರೈತರೇ ಸರ್ಕಾರಕ್ಕೆ ಮೂಲಧನ ಆಗಿ ಟ್ಯಾಕ್ಸ್ ಕಟ್ಟುವಂಥದ್ದು. ಎಲ್ಲ ಮೂಲವಾಗಿ ನಾವೇ ಕಟ್ಟುವಂಥದ್ದು ಟ್ಯಾಕ್ಸ್. ಎಲ್ಲ ವ್ಯವಸ್ಥೆಯಲ್ಲಿ ಸಹ ನಮ್ಮಿಂದಲೇ ಹೋಗುವಂಥದ್ದು. ಒಂದು ಮೂಲದಿಂದ ಕನೆಕ್ಟೆಡ್, ಫಸ್ಟಿಂದ ನಮ್ಮಿಂದಲೇ ಸ್ಟಾರ್ಟ್ ಆಗೋದು ಟ್ಯಾಕ್ಸ್ ಸರ್ಕಾರಕ್ಕೆ ಬರಲಿಕ್ಕೆ. ಇದರಲ್ಲಿ ನಾವು ಹೇಳುವಂಥದ್ದು 3% ಮತ್ತು 0% ಸೊಸೈಟಿಗಳು ಎಲ್ಲಿ ಸಹ ಕ್ಯಾನ್ಸಲ್ ಮಾಡಬಾರ್ದು ಅಂತ ಕೇಂದ್ರ, ನಾವು DCC ಬ್ಯಾಂಕಿಗೆ ಆಲ್ರೆಡಿ ಪತ್ರ ಮುಖೇನ ತಿಳಿಸಿದ್ದೇವೆ. ಪತ್ರ ಮುಖೇನ ಅವರು ಅದರಲ್ಲಿ ಡಿಸ್ಕಸ್ ಮಾಡಿ ಇದನ್ನು ಎಲ್ಲ ಸೊಸೈಟಿಗಳಿಗೆ ಸುತ್ತೋಲೆಗಳನ್ನು ಕಳಿಸಬೇಕು ಅಂತ ತಿಳಿಸಿದ್ದೇವೆ. ನಾವು ಆದಷ್ಟು ಬೇಗ ಇದರಲ್ಲಿ ಅವರಿಗೆ DCC ಬ್ಯಾಂಕಿಗೆ ಏನಾದರೂ ಅನಾನುಕೂಲ ಇದ್ದರೆ, ಅವರ ಇದರಲ್ಲಿ ಸರ್ಕಾರದಿಂದ ಏನಾದರೂ ಅನಾನುಕೂಲ ಇದ್ದರೆ ನಾವು ಸರ್ಕಾರದ ಜೊತೆ ನಾವೇ ಮಾತಾಡ್ತೀವಿ. ಬೇಕಾದರೆ ಅಪ್ಯಾಕ್ಸ್ ಮತ್ತು DCC ಅವರು ಬರಲಿ, ನಾವು ಅಲ್ಲಿ ಕೂತ್ಕೊಂಡು ನಾವು ಸರ್ಕಾರ ಜೊತೆ, ಕೋಆಪರೇಟಿವ್ ಮಿನಿಸ್ಟರ್ ಆಗಲಿ, CM ಜೊತೆ ನಾವೇ ಮಾತಾಡ್ತೀವಿ ಕೂತ್ಕೊಂಡು. ನಮಗೆ ಎಲ್ಲಿ ಸಹ ಅವ್ಯವಸ್ಥೆ ಆಗಬಾರ್ದು. ನಮ್ಮ ರೈತರ ವಿಷಯದಲ್ಲಿ 0% ಮತ್ತು 3% ಪ್ರತಿಯೊಬ್ಬ ರೈತರಿಗೂ ಸಿಗುವಾಗೆ ಮಾಡಬೇಕು ಅಂತ ನಾವು ಎಲ್ಲ DCC ಬ್ಯಾಂಕಿನ ಕೇಂದ್ರ MD ಅವರ ಹತ್ರ ಕೇಳಿಕೊಳ್ಳುವಂಥದ್ದು. ಎಲ್ಲ ಪತ್ರಕರ್ತರಿಗೆ ವಂದಿಸ್ತಾ, ಈಗ ಪ್ರಸಕ್ತ ಸ್ಥಿತಿಯಲ್ಲಿ ರೈತರ ಏನು ಈ ಸರ್ಕಾರದಿಂದ ಸೌಲಭ್ಯ ಸಿಗತಕ್ಕಂಥ 0% ಸಾಲದ ಸೌಲಭ್ಯ, ಅದು ಏನು ಕ್ರಾಪ್ ಲೋನ್ ಅಂತ ಹೇಳ್ತೀವಿ, ಬೆಳೆ ಸಾಲ ಅಂತೇಳಿ, ಇನ್ನೊಂದು 3% ಅಭಿವೃದ್ಧಿ ಸಾಲದಲ್ಲಿ ಬರ್ತದೆ. ಈ ಎರಡು ಸಾಲಗಳ ವಿಚಾರದಲ್ಲಿ ಬಹಳಷ್ಟು ಗೊಂದಲಗಳು ಇವತ್ತು ಸೊಸೈಟಿಗಳಲ್ಲಿ ನಡೀತಾ ಇದೆ. ಕೆಲವು ಕಡೆ ಸ್ಥಳೀಯ ಆಡಳಿತ ಮಂಡಳಿಯಿಂದ ಸಮಸ್ಯೆಗಳು ಹುಟ್ಟುತ್ತಾ ಇದೆ. ಇನ್ನೊಂದು ವಿಚಾರಗಳು ಅಂತೇಳಿದರೆ ಕೇಂದ್ರ ಸಹಕಾರಿ ಬ್ಯಾಂಕ್, ಜಿಲ್ಲಾ ಕೇಂದ್ರ ಸಹಕಾರಿ ಇದರಿಂದ DCC ಬ್ಯಾಂಕಿಂದ ಬರುವಂತಹ ಓರಲ್ ಇನ್ಸ್ಟ್ರಕ್ಷನ್ ಕೂಡ ಅದೇ ರೀತಿ ಹೋಗ್ತಾ ಇದೆ. ಇದು ನಮಗೆ ತಿಳಿದಂಥ ಮಾಹಿತಿ. ಕೇಂದ್ರ ಸಹಕಾರಿ ಬ್ಯಾಂಕಲ್ಲಿ ಹೋಗಿ ಹೇಳಿದಾಗ ನಾವು ಇದರ ಬಗ್ಗೆ ಯಾವುದೇ ಸಮಸ್ಯೆಗಳನ್ನು ಮಾಡುವುದಿಲ್ಲ ಅಂತ ಹೇಳುವಂಥ ಉತ್ತರವನ್ನು ಕೊಡ್ತಾರೆ.
ಆದರೆ ಸೊಸೈಟಿಗಳಿಗೆ ಬಂದಾಗ ಅವರೇನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಮೇಲೆ ಅವರು ಇಟ್ಟಿರ್ತಾರೆ, ಅವರು ಇಂಥ ಒಂದು ದಾಖಲೆಗಳನ್ನು ನೀವು ರೈತರಿಂದ ಪಡ್ಕೊಳ್ಳಿ, ಇಲ್ಲದಿದ್ದರೆ ನಿಮಗೆ ಮುಂದೆ ಸಮಸ್ಯೆ ಆಗ್ಬೋದು ಅಂತ ಹೇಳುವಂಥ ಒಂದು, ಅದು ಯಾವ ರೀತಿ ಒಂದು ಬೆದರಿಕೆಯ ರೀತಿಯಲ್ಲಿ ಇದ್ದಂತೆ. ಆದರೆ ಎಲ್ಲಿ ಸಹ ಸುತ್ತೋಲೆಗಳು ಯಾವುದೂ ಇರುವುದಿಲ್ಲ. ಆದರೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಯಾವುದೇ ಕಾರಣಗಳನ್ನು ಕೊಟ್ಟು ಈ ಸೌಲಭ್ಯದಿಂದ ರೈತರನ್ನು ವಂಚಿಸಕೂಡದು. ಈಗ ಪ್ರಸಕ್ತ ಸ್ಥಿತಿಯಲ್ಲಿ ಏನಾಗ್ತದೆ, ಒಬ್ಬರಿಗೆ ಸಹಕಾರಿ ಬ್ಯಾಂಕಿನಲ್ಲಿ ಪ್ಲೆಜ್ಡ್ ಲೋನ್ ಇದ್ದಾಗ ನೀವು ಅಲ್ಲಿಂದ ಕ್ಲಿಯರೆನ್ಸ್ ತಗೊಂಡು ಬನ್ನಿ, ಇಲ್ಲಾಂದರೆ ನಾವು NCS ಮಾಡುವುದಿಲ್ಲ ಅಂತ ಹೇಳುವಂಥ ಉತ್ತರಗಳನ್ನು ಯಾರು ಸೊಸೈಟಿಯವರು ಕೊಡ್ತಾರೆ. ಇದೇ ವಿಚಾರಗಳನ್ನು ಹೋಗಿ ಕೇಂದ್ರ ಸಹಕಾರಿ ಅಲ್ಲಿಂದ ಅವರು ಕಳಿಸಿದರೆ ನಾವು ಮಾಡ್ತೇವೆ ಅಂತ ಹೇಳುವಂಥ ಉತ್ತರವನ್ನು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನವರು ಸೊಸೈಟಿಯವರು ಹೇಳ್ತಾ ಇದ್ದಾರೆ. ಸೊ ಇಂಥ ಗೊಂದಲಗಳು ಸಂಪೂರ್ಣವಾಗಿ ನಿಲ್ಲಬೇಕು. ಅವರನ್ನು ಬೆಟ್ಟು ಮಾಡಿ ತೋರಿಸೋದು, ಇವರನ್ನು ಬೆಟ್ಟು ಮಾಡಿ, ಈ ಥರದ ಕೆಲಸಗಳು ನಡೀಬಾರದು. ರೈತರಿಗೆ ಸಿಗತಕ್ಕಂಥ ಈ ಒಂದು ಸೌಲಭ್ಯ ನೇರವಾಗಿ ರೈತರ ಖಾತೆಗೆ ಬರುವಂಥ ಒಂದು ವ್ಯವಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಅಚ್ಚುಕಟ್ಟಾಗಿ ನಡೀಬೇಕು ಅಂತ ಹೇಳುವಂಥ ಒಂದು ಒತ್ತಾಯವನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಮಾಡ್ತಾ ಇದ್ದೇವೆ. ಇದು ಒಂದಾದರೆ, ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ನಮ್ಮ ರೈತರು ಎದುರಿಸ್ತಾ ಇದ್ದಾರೆ. ಅಕ್ರಮ ಸಕ್ರಮದಲ್ಲಿ ಲ್ಯಾಂಡ್ ಗ್ರ್ಯಾಂಟ್ ಆಗಿದೆ, ಅದರಲ್ಲಿ ಆಲ್ರೆಡಿ ರೈತರು ಕೃಷಿ ಮಾಡ್ತಾ ಇದ್ದಾರೆ. ಈ ಭೂಮಿಯ ಮೇಲೆ ಸರ್ಕಾರದಿಂದ ಸಿಗತಕ್ಕಂಥ ಸಾಲ ಸೌಲಭ್ಯಗಳಿಗೆ ತಡೆ ಒಡ್ತಾ ಇದ್ದಾರೆ. ಕಾರಣ ಏನು ಕೊಡ್ತಾ ಇದ್ದ ಅಂತ ಹೇಳಿದರೆ, ಅದಕ್ಕೆ ಪ್ಲಾಟಿಂಗ್ ಆಗಲಿಲ್ಲ, ಅದಕ್ಕೆ ಬೈಫರ್ಕೇಷನ್ ಇಲ್ಲ, ನಾವು ಯಾವ ರೀತಿ ಇದನ್ನು ಅವರ ಉದ್ದೇಶ ಒಂದೇ, ಅವ್ರು ಹೇಳುವಂಥದ್ದು ರಿಕವರಿ ಹೇಗೆ ಮಾಡೋದು ಅಂತ ಹೇಳುವಂಥ ಕ್ವಶನ್ ಅವರದ್ದು. ಆದರೆ ಯಾವಾಗ ಡಿನೋಟಿಸ್ ಆಗಿರ್ತದ, ಯಾವಾಗ ಕೊಡ್ತಾರ ಅದನ್ನು ಹಕ್ಕುಪತ್ರ, ಆ ಸಂದರ್ಭದಲ್ಲಿ ಅದರಲ್ಲಿ ಒಂದು ಕ್ಲಾಸಲ್ಲಿ ಮೆನ್ಷನ್ ಆಗಿದೆ, ಯಾವುದೇ ಕೃಷಿ ಅಭಿವೃದ್ಧಿಗೋಸ್ಕರ ಈ ಭೂಮಿಯನ್ನು ಅದು ಸಾಲಗಳಿಗೆ ಬ್ಯಾಂಕ್ಗಳಿಗೆ ಅಡಮಾನ ಇಡಬಹುದು ಅಂತ ಹೇಳುವಂಥ ಕ್ಲಾಸ್ ಇದೆ. ಅಲ್ಲಿ ಆ ವಿಚಾರವನ್ನು ಕೂಡ ಅವರು ಗಣನೆಗೆ ತಗೊಳ್ಳೋದಿಲ್ಲ. ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, 15 ವರ್ಷಗಳ ಪರಾಭಾರೆಯನ್ನು ಮಾತ್ರ ನಿಷೇಧ ಮಾಡಿರ್ತಾರೆ. 15 ಅಥವಾ 25 ವರ್ಷಗಳು, ಶುರುವಿಗೆ 15, ಈಗ 25 ವರ್ಷಗಳ ಪರಾಭಾರೆಯನ್ನು ಮಾಡಿದ್ದಾರೆ. ಈ 15 ವರ್ಷ ಕಳೆದರೂ ಕೂಡ ಪ್ಲಾಟಿಂಗ್ ಆಗದೇ ಇರುವಂಥದ್ದು ನಮ್ಮ ಸಮಸ್ಯೆ ಅಲ್ಲ, ರೈತರ ಸಮಸ್ಯೆ ಅಲ್ಲ, ಅಥವಾ ಸಹಕಾರಿ ಬ್ಯಾಂಕ್ಗಳ ಸಮಸ್ಯೆಯೂ ಅಲ್ಲ. ಅದು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಆಗತಕ್ಕಂಥ ಕೆಲಸಗಳು. ಅಲ್ಲಿ ಸಮಸ್ಯೆಗಳು ಆದಾಗ ಈ ಸಮಸ್ಯೆಗಳನ್ನು ರೈತರು ತಮ್ಮ ತಲೆ ಮೇಲೆ ಹೊತ್ತುಕೊಳ್ಳಬೇಕಾದ ಅವಶ್ಯಕತೆ ಏನುಂಟು? ಸರ್ಕಾರದ ಕಂದಾಯ ಇಲಾಖೆ ಇದು ಕಂದಾಯ ಇಲಾಖೆಯನ್ನು ಮಾಡಬೇಕಾಗಿ ನಮ್ಮ ಸಮಸ್ಯೆ ಅಲ್ಲ. ಎಲ್ಲ ಅವಕಾಶಗಳು ರೈತರಿಗೆ ಕೊಟ್ಟು ಅದರಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಲ್ಲಿ ಸಾಲ ಸೌಲಭ್ಯಗಳಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಈ ವಿಚಾರವನ್ನು ಭಾಳ ಗಂಭೀರವಾಗಿ ತಗೋಬೇಕು. ಇದು ಸಹಕಾರಿ ಬ್ಯಾಂಕ್ಗಳಾಗಲಿ, ನ್ಯಾಷನಲೈಸ್ ಬ್ಯಾಂಕ್ಗಳಾಗಲಿ, ಅಥವಾ ಜಿಲ್ಲಾಡಳಿತ ಆಗಲಿ, ಇದನ್ನೊಂದು ಬಹಳ ಗಂಭೀರವಾಗಿ ಪರಿಗಣಿಸಿ ಇದಕ್ಕೊಂದು ಸೂಕ್ತವಾದಂಥ ಒಂದು ಮಾರ್ಗದರ್ಶನವನ್ನು ಸುತ್ತೋಲೆ ಮುಖಾಂತರ ಪ್ರತಿ ಸೊಸೈಟಿಗಳಿಗಾಗಲಿ ಅಥವಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಕೊಡತಕ್ಕಂಥ ಒಂದು ಕೆಲಸ ಸರ್ಕಾರದ ಮಟ್ಟದಿಂದ ಆಗಬೇಕು ಅಂತ ಹೇಳುವಂಥ ಒತ್ತಾಯವನ್ನು ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ 0% ಮತ್ತು 3% ಸರ್ಕಾರದಿಂದ ಕೊಡುವ ಸೌಲಭ್ಯ ನಾವು ಕೇಳಿ ತಗೊಂಡು ಅದು ಸಹ ನಾವೇ ಇದನ್ನು ಆ 3% ಜಾಸ್ತಿ ಮಾಡಿಸಿದ್ದು, 0% ಜಾಸ್ತಿ ಮಾಡಿಸಿದ್ದು ನಾವು, ಮತ್ತು ಬನ್ನೂರು ಸಹಕಾರಿ ಬ್ಯಾಂಕಿನ ಈಶ್ವರ ಪಂಜಿಗುಡ್ಡೆಯವರು, ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ನಾವೆಲ್ಲ ರೈತ ಸಂಘದವರು ಎಲ್ಲ ಇದ್ದು ಕೋಪರೇಟಿವ್ ಮಿನಿಸ್ಟ್ರ್ ಹತ್ರ ಹೋಗಿ, ರಾಜಣ್ಣ ಇದ್ದರು ಆಗ ಕೋಪರೇಟಿವ್ ಮಿನಿಸ್ಟ್ರು, ಅದನ್ನು ಜಾಸ್ತಿ ಮಾಡಿಸಿದ್ದು ನಾವು 20 ಲಕ್ಷ ಮಾಡಬೇಕು ಅಂತ ಹೇಳಿದ್ವಿ. ಅವರು ಮತ್ತು ಅದನ್ನೊಂದು 15 ಲಕ್ಷ ಮಾಡಿದರು. ಇದನ್ನು 5 ಲಕ್ಷವೇ ಮಾಡಿದರು. ನಾವು 5 ಲಕ್ಷ ಕೇಳಿದ್ದು 5 ಲಕ್ಷ ಮಾಡಿದ್ದಾರೆ, 0 ಅಂತ. ಆದರೆ ಕೆಲವು ಸೊಸೈಟಿಗಳು ಕೊಡ್ತಾ ಇಲ್ಲ, ಹೆಚ್ಚಿಗಿನ ಸೊಸೈಟಿಗಳು ಕೊಡ್ತಾರೆ, ಕೆಲವರು ಕೊಡ್ತಾ ಇದ್ದಾರೆ. ಇದನ್ನು ಆ್ಯಕ್ಚುಲಿ ಅದನ್ನು ಕೊಡಲಿಕ್ಕೆ ಸರ್ಕಾರದಿಂದ ಡೈರೆಕ್ಷನ್ ಇದೆ, ಅವರಿಗೆ ಅದಕ್ಕೆ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದಾರೆ ಸರ್ಕಾರ. ಕೊಟ್ಟರೆ ಅಂದರೆ ಇವರಿಗೆ ಇಲ್ಲಿ ಫಂಡ್ಗಳು ಸಾಕಾಗ್ತಾ ಇಲ್ಲ, ಸೊಸೈಟಿಗಳಲ್ಲಿ ಸಹ ಫಂಡ್ಗಳು ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ರೀತಿಯಲ್ಲಿ ಹೌದು. ಅವ್ರ ಹತ್ರ ಅದಕ್ಕೆ ಬೇರೆ ಗೋಲ್ಡ್ ಲೋನ್ ಬಂದರೆ, ಬೇರೆ ಇದಕ್ಕೆ ಬಂದರೆ ಅವರಿಗೆ ಸ್ವಲ್ಪ ಇನ್ಕಮ್ ಜಾಸ್ತಿ ಬರ್ತದೆ ಅಂತ ಹೇಳಿ ಅದನ್ನು ಕೊಡ್ತಾ ಇಲ್ಲ. ಅಂದರೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಅಲ್ಲ ಸಿಗುವಂಥದ್ದು, ಸರ್ಕಾರದಿಂದ ಸಿಗುವಂಥದ್ದು. ಅದನ್ನು ಸ್ವಲ್ಪ ಅಪ್ಯಾಕ್ಸ್ಗೆ ಮತ್ತು ಸರ್ಕಾರವೇ ಅದನ್ನು ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಸರ್ಕಾರದಿಂದ ಅಪ್ಯಾಕ್ಸಿಗೆ ಬರುವಂಥ, ಅಪ್ಯಾಕ್ಸಿಂದ DCCಗೆ ಬಂದು DCCಯಿಂದ ವ್ಯವಸ್ಥೆ ಮಾಡುವಂಥದ್ದು ಇರುವಂಥದ್ದು ಕ್ರಮ. ಹಾಗೆ ಅದನ್ನು ಸರ್ಕಾರ ಮಟ್ಟದಿಂದಲೇ ಸರಿಯಾಗಬೇಕಷ್ಟೆ. ನಾವು ಹೇಳುವಂಥದ್ದು ಇದನ್ನು 3% ಮತ್ತು 0% ಈಗ ಆಲ್ರೆಡಿ ಹೇಗೆ ಕೊಡ್ತಾ ಇದ್ದೀರಿ, ಅದನ್ನು ಎಲ್ಲಿ ಸಹ ಯಾವುದೇ ರೈತನಿಗೆ ತೊಂದರೆ ಆಗದಾಗೆ ಮಾಡಿಕೊಡಬೇಕು.
ಪ್ರತಿಯೊಬ್ಬರಿಗೆ ಯಾರು ಕೇಳ್ತಾರೆ ಅವನಿಗೆ ಕೊಡಲೇಬೇಕು. ಪ್ರತಿ ಒಂದು ಕುಟುಂಬಕ್ಕೆ ಅವನಿಗೆ ಸಿಗುವಾಗೆ ವ್ಯವಸ್ಥೆಯನ್ನು ಜಿಲ್ಲಾ DCC ಮುಖ್ಯ MD ಅವರು ಅದನ್ನು ವ್ಯವಸ್ಥೆಯನ್ನು ಸರಿ ಮಾಡಿಸಿಕೊಡ್ಬೇಕು ಅಂತ ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತೇವೆ. ಪತ್ರಿಕಾಗೋಷ್ಠಿಯಲ್ಲಿ ಬಂದು ನಮ್ಮ ರೈತ ಸಂಘದ ಬೇಡಿಕೆ ಮತ್ತು ನಮ್ಮ ಸಮಸ್ಯೆಗಳನ್ನು ಪ್ರಚುರಪಡಿಸಿ ನಮಗೆ ಸಹಕಾರ ನೀಡಲಿಕ್ಕೆ ನಾವು ಕರೆದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ರೈತ ಸಂಘದ ವತಿಯಿಂದ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.